ಗ್ರಾಮದ ವಿವಿಧ ಕೆಲಸಗಳಿಗಾಗಿ ಹಾಗೂ ಶ್ರಮದಾನ ಆಗಿರಬಹುದು, ಬೇರೆ ಬೇರೆ ಕೆಲಸವನ್ನು ಮಾಡ್ತಾ ಬಂದಿರುತ್ತೇವೆ. ಪ್ರತಿ ವರ್ಷವೂ ಮೆಡಿಕಲ್ ಕ್ಯಾಂಪು ವರ್ಷಕ್ಕೆ 2 ಸಲ ನಾವು ಮಾಡ್ತಾ ಇದ್ದೇವೆ. ಕಳೆದ ವರ್ಷ ನಾವು ಮೆಡಿಕಲ್ ಕ್ಯಾಂಪ್ ಜೊತೆಗೆ ಉಚಿತ ಕ್ಷೇಮ ಹೆಲ್ತ್ ಕಾರ್ಡ್ ಹಾಗೂ ಬ್ಲಡ್ ಕ್ಯಾಂಪು ಹಾಗೂ ಉಚಿತ ಕನ್ನಡಕವನ್ನು ಸಹ ವಿತರಿಸಿದ್ದೇವೆ. ಈ ಒಂದು ಕ್ಯಾಂಪು ಕಳೆದ ಮಾರ್ಚಲ್ಲಿ 21ನೇ ತಾರೀಕಿಗೆ ನಾವು ನಿಗದಿ ಮಾಡಿದ್ದೇವೆ. ಕಾರಣಾಂತರಗಳಿಂದ ಕೊರೋನಾ ವೈರಸ್ನಿಂದ ಲಾಕ್ಡೌನ್ನಿಂದಾಗಿ ಇವತ್ತು ನಾವು ಒಂದು ಮಾಡುವ ಪರಿಸ್ಥಿತಿ ಬಂತು. ಈ ಭಾಗದ ಇಡೀ ದೇಶಕ್ಕೆ ನಮ್ಮ ಪ್ರಧಾನಿ ಮೋದಿಯವರು ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ ಬಡವರಿಗಾಗಿ. ಅದರಲ್ಲಿ ಪ್ರಮುಖ ಯೋಜನೆ ಒಂದು ಆಯುಷ್ಮಾನ್ ಆರೋಗ್ಯ ಕಾರ್ಡ್. ಅದು ಎಲ್ಲ ಸ್ತರದ ಜನಗಳಿಗೂ ಒಂದು ಅಗತ್ಯವಿದ್ದ ಒಂದು ಯೋಜನೆ. BPL ಕಾರ್ಡ್ದಾರರಿಗೆ ವರ್ಷಕ್ಕೆ 5 ಲಕ್ಷ ಇದರಲ್ಲಿ ಸಿಗುತ್ತದೆ. ಅದೇ ರೀತಿ APL ಅಲ್ಲಿ 30%, ಅಂದರೆ ವರ್ಷಕ್ಕೆ 1.5 ಲಕ್ಷ ಸಿಗ್ತದೆ ಒಟ್ಟು ಒಂದು ಮನೆಯ ಫ್ಯಾಮಿಲಿಗೆ. ಆ ದೃಷ್ಟಿಯಿಂದ ನಾವು ಈ ಒಂದು ಭಾಗದ ಜನರಿಗೆ ಈ ಒಂದು ಆಯುಷ್ಮಾನ್ ಕಾರ್ಡನ್ನು ನೀಡುವ ಉದ್ದೇಶದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ನಮ್ಮ ಯಾವುದೇ ಕಾರ್ಯಕ್ರಮಕ್ಕೂ ನಾವು ಕರೆದಾಗ ಬಂದು ನಮಗೆ ಒಂದು ಪ್ರೋತ್ಸಾಹವನ್ನು ನೀಡುವವರು ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಡ್ಡಿಯವರು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ನಿರ್ದೇಶಕರು. ಇವರನ್ನು ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಅದೇ ರೀತಿ ನಾರಾಯಣ್ ಹಿರಿಯರ್, ಇವರು ಜನಪ್ರಿಯ ಯುವಕ ಮಂಡಲದ ಹಿರಿಯ ಸದಸ್ಯರು ಹಾಗೂ ಈ ಭಾಗದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಜನಪ್ರಿಯ ಯುವಕ ಮಂಡಲದ ಮೂಲಕ ಮಾಡುವವರು. ಇವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಾವು ಆತ್ಮೀಯವಾದ ಸ್ವಾಗತವನ್ನು ಮಾಡ್ತೇವೆ. ಅದೇ ರೀತಿ ನಾವು ಯಾವುದೇ ಒಂದು ಕೆಲಸ ಮಾಡುವುದಿದ್ರೂ ನಮಗೆ ಮಾರ್ಗದರ್ಶಕರಾಗಿರುವವರು ಶ್ರೀಯುತ ಸಂಜಯ್, ಯುವಕ ಮಂಡಲದಲ್ಲಿ ಹಲವಾರು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಇದೀಗ ಗೌರವಾಧ್ಯಕ್ಷರಾಗಿ ನಮಗೆ ಸಲಹೆ ಸೂಚನೆಗಳನ್ನು ನೀಡುವರು ಶ್ರೀಯುತ ಸಂಜಯ್ ಶೆಟ್ಟಿ ಅವರು. ಇವರಿಗೂ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಇದೀಗ ಊರಲ್ಲಿ ಇಲ್ಲದಿದ್ದರೂ ದೂರದ ಕೋರ್ಕಲಲ್ಲಿ ಇರ್ತಾರೆ. ಆದರೂ ಅದೇ ರೀತಿ ಈ ಕಾರ್ಯಕ್ರಮ ಶ್ರೀಯುತ ನವೀನ್ ಶೆಟ್ಟಿ, ಚಿದಾನಂದ್, ಅದೇ ರೀತಿ ನಾಗರಾಜ್ ಅವರು ಇದ್ದಾರೆ, ಸಂತೋಷ್, ರಜತ್, ಆಶಾ ಕಾರ್ಯಕರ್ತೆಯಾದ ಇನ್ನೊಬ್ಬರು ವಿನಯ ಅವರು ಇದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಅನುಭವಿಸ್ತಾ ಇದ್ದೇನೆ. ಮಾಧ್ಯಮ ಮಿತ್ರರಿದ್ದಾರೆ. ಅದೇ ರೀತಿ ಆಯುಷ್ಮಾನ್ ಕಾರ್ಡ್ ಇವತ್ತು ನೋಂದಣಿ ಮಾಡಲು ನಿತಿನ್ ಅವರು ಒಬ್ಬ ಸಹಾಯಕರನ್ನು ಕಳಿಸಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರದ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು 10 ಹಲವು ಯೋಜನೆಗಳನ್ನ ಸಾರ್ವಜನಿಕರಿಗೆ ನೀಡಿದಂತಹ ಯೋಜನೆಗಳಲ್ಲಿ ಬಹಳ ಮಹತ್ವಾಕಾಂಕ್ಷೆ ಉಳ್ಳಂತಹ ಯೋಜನೆ ಇಡೀ ದೇಶದ ಜನರಿಗೆ ಆರೋಗ್ಯದ ಬಗ್ಗೆ ಚಿಂತನೆಯನ್ನ ಮಾಡಿ ಆ ಮೂಲಕ ಸರ್ಕಾರ ಸಹಕಾರಿಯಾಗಬೇಕು ಎಂಬ ಒಂದು ದೊಡ್ಡ ಒಂದು ಆಸೆ ಆಕಾಂಕ್ಷೆಯನ್ನು ಇಟ್ಟುಕೊಂಡು ಹೊರಡಿಸಿದಂತ ಯೋಜನೆ ಈ ಒಂದು ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆಗೆ ಸಂಬಂಧಪಟ್ಟದ್ದು. ಇವತ್ತು ಇಡೀ ಜಗತ್ತು ಕೊರೋನಾ ಒಂದು ಕಣ್ಣಿಗೆ ಕಾಣದಂತಹ ವೈರಸ್ ಮಾಡಿದಂತಹ ಒಂದು ಪರಿಣಾಮದಿಂದ ಎಲ್ಲರೂ ಕೂಡ ಸಂಕಷ್ಟಕ್ಕೆ ಒಳಗಾಗುವಂತಹ ಪರಿಸ್ಥಿತಿ. ನಮ್ಮ ದೇಶದಲ್ಲೂ ಕೂಡ ಈ ಒಂದು ಕೊರೋನಾ ಮಹಾಮಾರಿ ತನ್ನ ಕದಮ ಬಾಬುವನ್ನ ಚಾಚಿ ಬಹಳಷ್ಟು ಜನರಿಗೆ ಸೋಂಕು ತಗಲಿ ಬಹಳಷ್ಟು ಜನ ನಾವು ಅದನ್ನು ಪಾಸಿಟಿವ್ ಅಂತ ಹೇಳ್ತೇವೆ. ಅವ್ರು ಬಂದವರು ತುಂಬಾ ಜನ ಆಸ್ಪತ್ರೆಗಳಲ್ಲಿ ಅಥವಾ ಮನೆಗಳಲ್ಲಿ ಕ್ವಾರಂಟೈನ್ ಆಗಿ ಚಿಕಿತ್ಸೆಯನ್ನ ಪಡೆಯುತ್ತಿರುವಂತದನ್ನ ನಾವು ನೋಡಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಇದು ಯಾವತ್ತೇ ಆಗಿದೆ ಆಯುಷ್ಮಾನ್ ಕಾರ್ಡ್, ಈಗ ನಮಗೆ ಅದು ಬೇಕು ಅಂತ ಆಗ್ತದೆ. ಯಾಕೆಂತಂದ್ರೆ ಅಷ್ಟು ಅತ್ಯವಶ್ಯಕತೆ ಇದೆ. ಆದ್ರಿಂದ ಆಯುಷ್ಮಾನ್ ಕಾರ್ಡ್ ಬಗ್ಗೆ ಹೇಳುವುದಿದ್ರೆ ಇವತ್ತು BPL ಮತ್ತು APL ಕಾರ್ಡ್ದಾರರಿಗೆ 2 ಕಾರ್ಡ್ದಾರರಿಗೆ ಕೂಡ ಒಂದು ಸಿಗುವಂತಹ ಯೋಜನೆ. ಇದರಲ್ಲಿ BPL ಕಾರ್ಡ್ದಾರರಿಗೆ 5 ಲಕ್ಷದವರೆಗೆ
ಅದು ಯಾವುದೇ ರೋಗ ರುಜಿನ ಬಂದರೂ ಕೂಡ ನಾವು ಆಸ್ಪತ್ರೆಗಳಲ್ಲಿ ದಾಖಲಾದಾಗ ನಮ್ಮ ಬರುವಂತ ಬಿಲ್ಲಿನಲ್ಲಿ 5 ಲಕ್ಷದವರೆಗೆ ಪರಿಹಾರ ಸಿಗುವಂತಹದ್ದು. BPL ಕಾರ್ಡ್ ಅವರಿಗೆ ಅದರ 30% ಅಂದ್ರೆ ಸುಮಾರು 1,80,000 ಒಂದು ವರ್ಷಕ್ಕೆ. ಒಂದು ಮನೆಯಲ್ಲಿ ಒಂದು 5 ಜನ ಇದ್ರೆ 5 ಜನರು ಕೂಡ ಕಾರ್ಡ್ ಅನ್ನು ಮಾಡಬೇಕು. ನಾನು ಮನೆ ಯಜಮಾನ ಅಂತೇಳಿ ನಾನು ಮಾಡಿಕೊಂಡು ನನ್ನ ಮಕ್ಕಳಿಗೆ ಹೆಂಡತಿಗೆ ಸಿಕ್ಕಿದಂತೆ ಆಗುವಂತದ್ದಲ್ಲ. ನನ್ನ ಮನೆಯಲ್ಲಿ 5 ಜನ ಇದ್ರೆ ನಾನು, ನನ್ನ ಹೆಂಡತಿ, ನನ್ನ 3 ಮಕ್ಕಳು ಕೂಡ ಅದನ್ನ ಮಾಡಬೇಕು. ಮಕ್ಕಳ ಹೆಸರಲ್ಲಿ ಕೂಡ ಮಾಡ್ಬೇಕು. ಮಾಡುವಾಗ ಅವನಿಗೆ ಒಬ್ಬ ಯಜಮಾನ ಬಂದು ನನ್ನ ಮನೆಯಲ್ಲಿ 5 ಜನ ಇದ್ದಾರೆ, 5 ಜನರಿಗೆ ಕಾರ್ಡ್ ಕೊಡಿ ಅಂತ ಇವರು ಕೊಡ್ಲಿಕ್ಕಿಲ್ಲ. 5 ಜನ ಕೂಡ ಬರ್ಬೇಕು. ಬರುವಾಗ ನಿಮ್ಮ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನು ತಗೊಂಡು ಬರ್ಬೇಕು. ಇದ್ರೆ ಮಾತ್ರ ಅವರಲ್ಲಿ ಆ ಒಂದು ಕಾರ್ಡ್ ಅನ್ನ ಮಾಡಿಕೊಡ್ತಾರೆ. ಪಕ್ಕದಲ್ಲಿ ಯಾರಾದ್ರೂ ತಾರದವರಿದ್ರೆ ಮನೆಗೆ ಹೋಗಿ ತಕೊಂಡು ಬರ್ಬೇಕಾಗ್ತದೆ. ಒಟ್ಟಿನಲ್ಲಿ ಯಾರಿಗೆ ಆಯುಷ್ಮಾನ್ ಕಾರ್ಡ್ ಬೇಕು ಅವರೇ ಬರ್ಬೇಕು. ಅಲ್ಲಿ ತಂಬೆಲ್ಲ ಹಾಕ್ಲಿಕ್ಕೆ ಇದೆ. ಆದ್ರಿಂದ ಈ ಒಂದು ಒಳ್ಳೆಯ ಒಂದು ಯೋಜನೆ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿದೆ. ನರೇಂದ್ರ ಮೋದಿಜಿ ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಇವತ್ತು ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲೂ ಅಧಿಕಾರದಲ್ಲಿದೆ, ರಾಜ್ಯದಲ್ಲೂ ಅಧಿಕಾರ ಇದೆ. ಬಹಳ ಒಳ್ಳೆ ರೀತಿಯಲ್ಲಿ ಆಡಳಿತವನ್ನು ನಡೆಸುತ್ತದೆ. ಇಲ್ಲಿ ಮಾನ್ಯ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಈ ಒಂದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯನ್ನ ಎಲ್ಲರೂ ಕೂಡ ಮಾಡಿಸಿಕೊಳ್ಬೇಕು ಅಂತ ಆವಾಗ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ಎಲ್ಲ ಸಂಘ ಸಂಸ್ಥೆಗಳು ಆ ಕೆಲಸವನ್ನ ಮಾಡ್ತಾ ಇದೆ. ಈ ಕೊರೋನಾ ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಅಲ್ಲಲ್ಲಿ ಸಂಘ ಸಂಸ್ಥೆಗಳು, ಬೇರೆ ಬೇರೆ ರಾಜಕೀಯ ಪಕ್ಷಗಳವರು ಒಂದು ಕೇಂದ್ರದ ಯೋಜನೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಆಗ್ಬೇಕಾದ, ಇಂಥ ಯೋಜನೆಗಳು ಆಗ್ಬೇಕಾದ, ಸರ್ಕಾರ ಮಾಡಬೇಕಾದ ಕೆಲಸ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಯಾವ ಎಲ್ಲ ಯೋಜನೆಗಳು ಬೇಕು ಅದನ್ನ ನೀಡಿದಾಗ ಆ ಸರ್ಕಾರವನ್ನ ಸಾರ್ವಜನಿಕರು ಯಾವತ್ತೂ ಕೂಡ ಮರೆಯುವುದಿಲ್ಲ, ಅವರಿಗೆ ಪೂರ್ತಿಯಾಗಿ ಸಹಕಾರವನ್ನ ಕೊಡ್ತಾರೆ. ಒಟ್ಟಿನಲ್ಲಿ ನಮ್ಮ ಜನಸೇವಾ ಯುವಕ ಮಂಡಲ ಇವತ್ತು ಆಯುಷ್ಮಾನ್ ಕಾರ್ಡ್ ಮಾಡುವಂತದಲ್ಲ, ಕಳೆದ 30-35 ವರ್ಷಗಳಿಂದ ಜನಸೇವೆಯಲ್ಲಿ ತೊಡಗಿಸಿಕೊಂಡಂತ ಜನಸೇವಾ ಹೆಸರೇ ಹೇಳ್ತದೆ ನೋಡಿ, ಜನಸೇವಾ ಅಂತೇಳಿ. ಜನಸೇವಾ ಯುವಕರು ಹಿರಿಯರೆಲ್ಲ ಸೇರಿಕೊಂಡು ಮಾಡುವಂತಹ, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆರ್ಥಿಕ ಸಹಾಯವನ್ನು ಕೊಡುವಂತಹದ್ದಾಗಿರ್ಬೋದು, ಎಲ್ಲ ಪರಿಸರ ಸಂರಕ್ಷಣೆಯ ಕೆಲಸ ಆಗಿರ್ಬೋದು, ಒಟ್ಟು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದು ಇವತ್ತು ನಾನು ಯಾವತ್ತೂ ಸಭೆಯಲ್ಲಿ ಹೇಳಿಕೊಂಡು, ಒಂದು ಸಂಘ, ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘಟನೆ ಸಮಾಜದಲ್ಲಿ ಈ ರೀತಿಯ ಕೆಲಸವನ್ನ ಮಾಡಿದಾಗ ಸಮಾಜ ಆ ವ್ಯಕ್ತಿಯನ್ನ, ಆ ಸಂಘವನ್ನ ಅಥವಾ ಸಂಘಟನೆ ಗುರುತಿಸ್ತದೆ. ಇವತ್ತು ಜನಸೇವಾ ಯುವಕ ಸಂಘವನ್ನ, ಮಂಡಲವನ್ನ ಜನ ಗುರುತಿಸಿದ್ದಾರೆ, ಸಾರ್ವಜನಿಕರು ಮೆಚ್ಚಿದ್ದಾರೆ. ಇಂತಹ ಕೆಲಸವನ್ನ ಮಾಡ್ತಾರೆ, ಬಹಳ ಒಳ್ಳೆಯ ಕೆಲಸವನ್ನ ಮಾಡ್ತಾರೆ ಎಂಬ ಅಂಶಗಳು ತೋರಿ ಬಂದಾಗ ತನ್ನಷ್ಟು ಇಷ್ಟು ಜನ ನೀವು ಸೇರಿದಿರಿ, ಹೊರಗಡೆ ಕೂಡ ಜನ ಕಾಯ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ಸಂಘಟನೆ ಕೆಲಸ ಮಾಡ್ತಾ ಹೋಗುವಾಗ ನಾವು ಆ ಸಂಘಕ್ಕೆ ಪೂರ್ತಿಯಾಗಿ ಸಹಕಾರವನ್ನು ನೀಡಬೇಕಾದ್ದು ಕೂಡ ನಮ್ಮ ಕರ್ತವ್ಯ ಆಗಿದೆ. ಒಟ್ಟಿನಲ್ಲಿ ಒಳ್ಳೆಯ ಕೆಲಸವನ್ನ ಮಾಡುತ್ತಿರುವಂತಹ ಜನಸೇವಾ ಯುವಕ ಮಂಡಲ ಇನ್ನಷ್ಟು ಅಭಿವೃದ್ಧಿ ಪರ ಕೆಲಸಗಳನ್ನ ಮಾಡಲಿ, ಮತ್ತೆ ಬೇರೆ ಬೇರೆ ಸರ್ಕಾರದ ಯೋಜನೆಗಳಿದ್ರೂ ಕೂಡ ಅದನ್ನು ಜನಗಳಿಗೆ ತಲುಪಿಸುವಂತ ಕೆಲಸವನ್ನು ಮಾಡುವಂತದ್ದು ಇದರಿಂದ ಆಗ್ಲಿ. ಒಟ್ಟಿನಲ್ಲಿ ನಮ್ಗೆಲ್ಲರಿಗೂ ಕೂಡ ಇವತ್ತು ನಾನು ಮೊನ್ನೆ ಕೂಡ 2-3 ಕಡೆ ಹೇಳಿದ್ದೆ, ಕೊರೋನಾ ಮಹಾಮಾರಿ ಬಂದಿದೆ, ಯಾರಿಗೆ ಯಾವ ರೀತಿ ಯಾವುದು ಅಂತ ಗೊತ್ತಿಲ್ಲ. ನಮಗೆ ಒಂದು ಮನೆಗೆ ಹೋಗ್ಲಿಕ್ಕೆ ಕೂಡ ಒಂದು ರೀತಿಯಾದ ಭಯದ ವಾತಾವರಣ. ಯಾಕೆಂತಂದ್ರೆ ಕೊರೋನಾ ಮಹಾಮಾರಿಯ ಒಂದು ಸೋಂಕು ತಗಲ್ತದೆ ಎಂಬ ಒಂದು ನಿಷ್ಠೆ. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಫಸ್ಟಿಗೆ ಯಾವಾಗ ಕಳೆದ ಮಾರ್ಚ್ 23ರಂದು ಲಾಕ್ಡೌನ್ ಘೋಷಣೆ ಮಾಡಿದಾಗ ಆ 2-3 ತಿಂಗಳು ನಾವು ಕ್ಯಾರಿ ಮಾಡಿದ್ವಿ. ನಾವು ಮಾಸ್ಕ್ ಹಾಕದೆ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಕಾಪಾಡದೆ ಅಥವಾ ಸಾಮಾಜಿಕ ಅಂತರ ಒಟ್ಟಾಗಿ ಈಗ ಯಾವ ರೀತಿ ನಾವು ಕೂತಿದ್ದೇವೆ ಇಲ್ಲಿ, ಇದನ್ನು ನಾವು ಆವಾಗ ಆಚರಣೆಗೆ ತರ್ತಿದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೋಂಕು ತಗಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಏನು ಅಪಾಯ ಇಲ್ಲ, ಯಾರು ಕೂಡ ಹೆದರುವಂತ ಅವಶ್ಯಕತೆ ಕೂಡ ಇಲ್ಲ. ಈ ಕೊರೋನಾ ಬಂದ ಕೂಡಲೇ ಹಾಗೆ ಆಗ್ತದೆ ಈಗ ಏನಿಲ್ಲ. ನಾವು ನಮ್ಮ ಜಾಗೃತಿಯನ್ನ ಮಾಡಬೇಕು. ಬಹಳ ಮುಖ್ಯವಾಗಿ ಬಿಸಿ ಬಿಸಿ ನೀರನ್ನ ಸೇವಿಸಬೇಕು. ಪ್ರತಿ ಸಾರಿ ಕೂಡ ಬಿಸಿ ಬಿಸಿ ನೀರನ್ನೇ ಕುಡಿಯಬೇಕು. ನಾವು ಹೆಚ್ಚೆಚ್ಚು ನೀರು ಕುಡಿಬೇಕು. ಮತ್ತೆ ನಮ್ಮ ನೋಡಿ, ಎಲ್ಲಿಯವರೆಗೆ ಬಂದು ಅಂತ ಹೇಳಿದ್ರೆ ನಾವು ಇಂಗ್ಲಿಷು ಮತ್ತು ಡಾಕ್ಟರ್ ಹತ್ರ ಹೋಗ್ತಿದ್ವಿ. ಇವತ್ತು ಎಲ್ಲಿ ನೆಲನಲ್ಲಿ ಇದೆ, ಎಲ್ಲಿ ಯಾವುದು ಅಮೃತ ಬಲ್ಲಿ ಇದೆ ಅಂತ ಹುಡುಕುವಂತ ಕೆಲಸ ಆಗ್ತಾ ಇದೆ. ಯಾಕೆಂದ್ರೆ ಆಯುರ್ವೇದ ಸತ್ವ ನಮ್ಮ ಭಾರತ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಅಂತ ಹೇಳುದು ಅದಕ್ಕೆ. ನಮ್ಮ ಋಷಿಮುನಿಗಳು, ನಮ್ಮ ಸಾಧು ಸಂತರು, ನಮ್ಮ ಗುರುಗಿರಿಯರು, ನಮ್ಮ ದಾಸರುಗಳು ಮಾಡಿದಂತ ಆಗಿನ ಕಾಲದ ವ್ಯವಸ್ಥೆ ಇವತ್ತು ನೋಡಿ ನೆನಪಾಗ್ತದೆ ನಮಗೆ.
ಅಷ್ಟು ಪವಿತ್ರತೆ ಇದೆ ಭಾರತ ದೇಶಕ್ಕೆ. ಆ ಪವಿತ್ರತೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂತ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ. ಇವತ್ತು ಒಂದು ಅಮೃತ ಬಲ್ಲಿ ತೆಗೆದು ಒಂದು ಬೀಟ್ನಷ್ಟು ಉದ್ದದ ಒಂದು 5 ಅದರ ಪತ್ರ, ಅದರ ಎಳೆ ಇದ್ದಂತ ಅಮೃತ ಬಲ್ಲಿಯನ್ನು ತೆಗೆದು ಅದಕ್ಕೆ ಒಂದು ಸ್ವಲ್ಪ ಶುಂಠಿ, ಒಂದು 4-5 ಕಾಳು ಮೆಣಸು, ಸ್ವಲ್ಪ ಚಮಚದಷ್ಟು ಜೀರಿಗೆ, ಮತ್ತೆ 1 ಚಮಚದಷ್ಟು ಓಂಕಾರನ ಹಾಕಿ ಚಂದ ಮಾಡಿ ಗುದ್ದಿ ಒಂದು ಕಷಾಯವನ್ನ 2 ಲೋಟ ಕಷಾಯವನ್ನ 2 ಲೋಟ ನೀರನ್ನ 1 ಲೋಟಕ್ಕೆ ಬರುವಷ್ಟು ಕುದಿಸಿ ಒಂದು 5 ನಿಮಿಷ ಕುದಿಸಿದಾಗ ಅದು 1 ಲೋಟಕ್ಕೆ ಬರ್ತದೆ. ಅದರ 4 ಜನ ಕುಡಿಲಿಕ್ಕೆ ಆಗ್ತದೆ, 4 ಲೋಟ. ಅಷ್ಟು ಸತ್ವ ಯಾವುದು ಪಕ್ಕನೆ ಬರುವಂತ ಶೀತ ಇರಬಹುದು, ಜ್ವರ ಇರಬಹುದು, ಎಲ್ಲವೂ ಕೂಡ ನಿವಾರಣೆ ಆಗ್ತದೆ. ಇದು ನನ್ನ ಅನುಭವ. ನನಗೊಂದು 5-6 ದಿವಸ ಜ್ವರ ಬಂತು. ನಾನು ಒಂದು ವೇಳೆ ಆಸ್ಪತ್ರೆಗೆ ಹೋಗ್ತಿದ್ರೆ ನನ್ನ ಕೊರೋನಾ ಅಂತ ಹೇಳಿ ಒಳಗಡೆ ಆಗ್ತಿದ್ರು. ನಾನು ಮನೆಯಲ್ಲೇ ಕೂತು ಆರೈಕೆಯನ್ನು ಮಾಡಿದ್ರೆ ಮತ್ತೆ ನಾನು ಮಾಡಿದ್ದೆ. ಹೇಗೆ ಅಂತ ಹೇಳಿದ್ರೆ ನನ್ನ ರೂಮಿಗೆ ಯಾರನ್ನು ಬರ್ಲಿಕ್ಕೆ ಬಿಡ್ಲಿಲ್ಲ. ನನ್ನ ಹೆಂಡತಿ ಮಕ್ಕಳನ್ನು ನನ್ನ ರೂಮಿಗೆ ಬರ್ಲಿಕ್ಕೆ ಬಿಡ್ಲಿಲ್ಲ. ನಾನು ನನಗೆ ಅಲ್ಲಿ ಊಟ ತಂದು ಇಟ್ಟು ನಾನು ತೆಗೊಳ್ತಿದ್ದೆ. ಅಷ್ಟು ಜಾಗೃತಿ ವಹಿಸಿದ್ದೆ ನಾನು ಮನೆಯಲ್ಲಿ. ಮೊನ್ನೆ ಒಂದು ತಿಂಗಳಾಯ್ತು, 1 ತಿಂಗಳು ಕಳೆ ಮನೆಯಲ್ಲೇ ಕೂತು ಆರೈಕೆ ಮಾಡಿದೆ. ಏನು ಯಾವುದು ಕೂಡ ಎದುರುವುದು ಬೇಡ. ಹಾಸ್ಪಿಟಲ್ ಈಗ ಡೋಲೋ ಟ್ಯಾಬ್ಲೆಟ್ ಸಿಗ್ತದೆ. ಆ ಡೋಲೋ ಟ್ಯಾಬ್ಲೆಟ್ ಅನ್ನೋದು 3 ಸಲ ಜ್ವರ ಜೋರು ಬಂದಾಗ ಒಂದು ಡೋಲೋ ತಕೊಂಡು ಆಮೇಲೆ 6 ಗಂಟೆ ಬಿಟ್ಟು ಇನ್ನೊಂದು ಡೋಲೋ ತಗೊಳ್ಬೇಕು, ಇನ್ನೊಂದು 6 ಗಂಟೆ ಬಿಟ್ಟು ಮತ್ತೊಂದು ಡೋಲೋ, ದಿವಸಕ್ಕೆ 3 ಟ್ಯಾಬ್ಲೆಟ್ ಅನ್ನು ಡಾಕ್ಟರ್ ಕೊಡ್ಬೇಕು ಚೀಟು, ಇಲ್ಲದೆ ನಾವು ಮೆಡಿಕಲ್ ಅಲ್ಲಿ ಕೊಡುವುದಿಲ್ಲ. ಆ ರೀತಿಯಾಗಿ ಮಾಡ್ತಾ ಹೋಗಿ ಈ ಕಷಾಯವನ್ನು ತಕೊಂಡು ಕುಡಿದಾಗ ಖಂಡಿತವಾಗಿ ನಿವಾರಣೆ ಆಗ್ತದೆ. ಆದ್ರಿಂದ ಬಹಳ ಮುಖ್ಯವಾಗಿ ಇರತಕ್ಕಂಥದ್ದು ಜಾಗ್ರತೆ. ನಾವು ಹೊರಗಡೆ ಹೋದಾಗ ಈ ರೀತಿಯಾದ ಮಾಸ್ಕ್ ಅಥವಾ ಏನೂ ಇಲ್ಲದೆ ಇದ್ರೆ ನಮ್ಮಲ್ಲಿ ಕೈಯಲ್ಲಿ ಕರವಸ್ತ್ರ ಇರ್ತದೆ, ಟೂವಲ್ ಅಂತ ಹೇಳ್ತೇವೆ, ಅದನ್ನು ಕಟ್ಟಿಕೊಂಡು ಮತ್ತೆ ಸ್ವಲ್ಪ 1-2 ಫೀಟ್ ಅಂತರವನ್ನ ಮೈ ಮೇಲೆ ಬಿದ್ದದೆ, ಮೈ ಮೇಲೆ ಬಾರದು. ನಾವು ಜನಜಂಗಲಲ್ಲಿ ಹೋಗುವಂತಹದ್ದು ಎಲ್ಲ ಕಡಿಮೆ ಮಾಡಬೇಕು, ಜಾಗೃತಿ ಇರಬೇಕು. ನಾವು ಶಿಸ್ತು ಕೂಡ ಬರ್ತದೆ, ಒಂದು ರೀತಿಯ ಶಿಸ್ತು ಕೂಡ ನಮ್ಮ ಜೀವನದಲ್ಲಿ ಆಗ್ತದೆ. ಒಟ್ಟಿನಲ್ಲಿ ಈ ರೀತಿಯಾಗಿ ನಾವು ನಡೆದಾಗ ಖಂಡಿತವಾಗಿ ಈ ರೋಗವನ್ನ ನಿರ್ಮೂಲ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ಜಾಗೃತಿಯನ್ನು ನಾವು ಎಲ್ಲರೂ ಕೂಡ ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೊಮ್ಮೆ ನಮ್ಮ ಬಹಳ ಮುಖ್ಯವಾಗಿ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ನೋಡಿ, ಇವತ್ತು ಶಾಲೆ ಪ್ರಾರಂಭ ಆಗಲಿಲ್ಲ. ಸರ್ಕಾರ ಇವತ್ತು ಆಗ್ತದೆ, ನಾಳೆ ಆಗ್ತದೆ, ನಾವು ಕೂಡ ನಿರೀಕ್ಷೆಯಲ್ಲಿದ್ದೇವೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನನ್ನ ವಿದ್ಯಾಸಂಸ್ಥೆ ದೇರ್ಲಕಟ್ಟೆಯಲ್ಲಿದೆ, ಇಲ್ಲಿ ಕೂಡ ಒಂದು ನನ್ನ ಅಣ್ಣನ ಶಾಲೆ ಇದೆ. ನನಗೆ ಬೆಳಿಗ್ಗೆ ನಾನು ಬಂದು ಶಾಲೆಗೆ ಒಂದು ನಮಸ್ಕಾರ ಮಾಡಿ ನಾನು ಒಳಗಡೆ ಹೋಗಿ ಮತ್ತೆ ನಾನು ಎಲ್ಲ ಕ್ಲಾಸಿನ ನನ್ನ ಮಕ್ಕಳ ಜೊತೆ 2-3 ರೌಂಡ್ ಹೋಗ್ತೀನಿ. ಯಾಕೆ ಅಂತಂದ್ರೆ ಅದು ಶಾಲೆ ನನ್ನ ತಾಯಿಯ ಹೆಸರಿನಲ್ಲಿ ಕಟ್ಟಿದಂತ ವಿದ್ಯಾಸಂಸ್ಥೆ. ಆದ್ರಿಂದ ಅದೊಂದು ಮಂದಿರ, ದೇವ ಮಂದಿರ ಅದು. ಆದ್ರಿಂದ ಆ ವ್ಯವಸ್ಥೆ ಕೂಡಲೇ ಬರ್ಲಿ ಅಂತ ನನ್ನ ಕಾಯಿತು. ನನ್ನ ತಲೆಯಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆ ಅದು ಇದು ಯಾವುದಿದ್ರು ಕೂಡ ಒಂದು ಸಲ ನನ್ನ ಶಾಲೆಗೆ ಹೊರಗಡೆ ಹೋದ್ರೆ ಆ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ನೋಡಿ ಮಾತನಾಡಿಸಿದಾಗ ತಲೆಯಲ್ಲಿ ಎಲ್ಲ ತಲೆ ಬಿಸಿ ಕೂಡ ಹೋಗ್ತದೆ. ಆ ರೀತಿಯ ವಾತಾವರಣ ಬರಬೇಕು. ಒಂದು 5-6 ತಿಂಗಳ ಹಿಂದೆ ಯಾವ ರೀತಿಯ ವಾತಾವರಣ ಇತ್ತು, ಮದುವೆ ಅದು ಇದು, ಅಲ್ಲಿಗೆ ಹೋಗುದು ಎಲ್ಲಿಗೆ ಹೋಗುದು, ಒಟ್ಟು ಸಂಭ್ರಮ ಜಾತ್ರೆ ಎಲ್ಲ, ಈಗ ಯಾವುದಿಲ್ಲ. ಆ ರೀತಿಯ ವಾತಾವರಣ ಪುನಃ ಬರಬೇಕು ಅಂತ ಆದ್ರೆ ನಾವು ಜಾಗೃತಿ ವಹಿಸಬೇಕು. ನಾವು ಎಷ್ಟು ಜಾಗೃತಿ ವಹಿಸ್ತೇವೆ ಆದಷ್ಟು ಬೇಗ ಈ ಕೊರೋನಾ ನಿರ್ಮೂಲ ಖಂಡಿತ ಆಗ್ತದೆ. ಮತ್ತೊಂದು, ನಾವು ದಿನನಿತ್ಯ ಪ್ರಾರ್ಥನೆ ಮಾಡುವಾಗ, ನಾನು ಇವತ್ತು ಕೂಡ ಬೆಳಿಗ್ಗೆ ನಾನು ಪ್ರತಿ ದಿವಸ ಪ್ರಾರ್ಥನೆ ಮಾಡುವಾಗ 1 ನಿಮಿಷ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣದಂತ ವೈರಸ್, ಒಂದು ದೇವರು ಇದು ನಮ್ಮನ್ನು ನೋಡುವಂತ ಕ್ರಮವ ಏನೋ ನಮ್ಗೆ ಗೊತ್ತಿಲ್ಲ. ಒಟ್ಟು ನಾವು ಈ ಜಗತ್ತಿನಲ್ಲಿ ನಮ್ಮ ಮಾನವರು ಮಾಡಿದಂತಹ ಅಧರ್ಮ ಆಗಿರ್ಬಹುದು, ಅಥವಾ ನಾವು ಪ್ರಕೃತಿಗೆ ಮಾಡಿದಂತಹ ದೋಷ ಇರಬಹುದು, ಅಥವಾ ಇನ್ನಿತರ ನಮ್ಮ ನೀರು ಗಾಳಿ ಎಲ್ಲ ಮಾಲಿನ್ಯ ಮಾಡಿದ್ದಿರ್ಬಹುದು, ನಮ್ಮಿಂದ ಬಹಳಷ್ಟು ತಪ್ಪುಗಳಾಗಿರ್ಬಹುದು, ಅದಕ್ಕೆ ದೇವರು ಕೊಟ್ಟ ಶಿಕ್ಷೆನೂ ಕೂಡ ಆಗಿರ್ಬಹುದು. ಒಟ್ಟಿನಲ್ಲಿ ಇರತಕ್ಕಂಥದ್ದು ಏನು ಅಂತಂದ್ರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. 1 ನಿಮಿಷ ಆದಷ್ಟು ಬೇಗ ದೇವರ ಏನು ಕೊರೋನಾ ಮಹಾಮಾರಿಯಿಂದ ನಮ್ಮನ್ನು ಮುಕ್ತಗೊಳಿಸಿ ಅಂತೇಳಿ ದೇವರ ಮೇಲೇ ಪ್ರಾರ್ಥನೆ ಮಾಡಬೇಕು. ನೋಡಿ, ಎಷ್ಟೆಷ್ಟು ಬಲಿಷ್ಠ ರಾಷ್ಟ್ರಗಳು, ಅಮೆರಿಕ, ರಷ್ಯಾ, ಚೀನಾ ಎಲ್ಲ ರಾಷ್ಟ್ರಗಳು ಕೈ ಚೆಲ್ಲಿ ಕೂತಿದೆ. ಒಂದು ಲಸಿಕೆಯನ್ನು ಕಂಡಿಡಿಕೆ ಆಗಿಲ್ಲ. ನಮ್ಮ ಹತ್ರ ಬೇಕಾದಷ್ಟು ಅಣ್ವಸ್ತ್ರವಿದೆ, ಈಗಲೇ ತೆಗೆದು ಗುಂಡು ಬಿಸಿಡಿದ್ರೆ ಒಂದು ದೇಶವನ್ನೇ ನಾಶಗೊಳಿಸುವ ಶಕ್ತಿ ಇದೆ. ಆದ್ರೆ ಈಗ ಚಿಕ್ಕ ಒಂದು ಕಣ್ಣಿಗೆ ಕಾಣುವಂತ ವೈರಸ್ ಎಷ್ಟು ಅನಾಹುತವನ್ನು ಮಾಡಿದ್ದು. ಆದ್ರಿಂದ ದೇವರೇ ಇದಕ್ಕೆ ಅನುಗ್ರಹವನ್ನು ಮಾಡಬೇಕು. ನಾವು ದಿನನಿತ್ಯ ಪ್ರಾರ್ಥನೆ ಮಾಡುವಾಗ ದೇವರಲ್ಲಿ ಪ್ರಾರ್ಥನೆ ಮಾಡುವುದರ ಮೂಲಕ ಈ ಒಂದು ಕೊರೋನಾದಿಂದ ಮುಕ್ತಿ ನಮಗೆ ಆದಷ್ಟು ಬೇಗ ಸಿಗಲಿ. ನಾವೆಲ್ಲ ಜನ ಸುಖ ಶಾಂತಿ ನೆಮ್ಮದಿಯಲ್ಲಿ ಬಾಳಿ ಬದುಕುವಂತಾಗಲಿ ಎಂದು ಶುಭವನ್ನು ಹಾರೈಸುತ್ತಾ, ದೇವರಲ್ಲಿ ಮತ್ತೊಮ್ಮೆ ಮನಸ್ಸಾರ ಪ್ರಾರ್ಥನೆ ಮಾಡುತ್ತಾ, ನಾವು ನಂಬುವಂತ ತುಳುನಾಡಿನಲ್ಲಿ ಬಹಳಷ್ಟು ಕಾರಣಿಕದ ದೇವದೇವರುಗಳಿವೆ. ಆ ಎಲ್ಲ ದೇವದೇವರುಗಳ ಮನಸ್ಸನ್ನು ಸ್ಮರಿಸುತ್ತಾ, ನನ್ನೆಲ್ಲ ಗುರಿಯರಿಗೆ ವಂದಿಸುತ್ತಾ, ಇನ್ನೊಂದು ಜನಸೇವಾ ಯುವಕ ಮಂಡಲ ಬಹಳ ಒಳ್ಳೆಯ ಸಂಘಟನೆ. ಇಲ್ಲಿ ಇರತಕ್ಕಂಥ ಯುವಕರಲ್ಲಿ ನನಗೆ ಬಹಳ ಖುಷಿ. ಯಾಕೆ ಅಂತ ಹೇಳಿದ್ರೆ, ಕೆಸರು ಗದ್ದೆಯ ಕಾರ್ಯಕ್ರಮ ಮಾಡ್ತಾರೆ, ಮನೋರಂಜನೆಯ ಕಾರ್ಯಕ್ರಮ ಮಾಡ್ತಾರೆ, ಜನರ ಸೇವೆ ಮಾಡ್ತಾರೆ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಇಂತಹ ಸಂಘಟನೆಗಳು ಮತ್ತಷ್ಟು ಬೆಳೆದಾಗ ಸಮಾಜ ಒಂದು ಆರೋಗ್ಯಪೂರ್ಣ ಒಂದು ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ಕೆಲಸ ನಮ್ಮೆಲ್ಲರಿಂದಲೂ ಕೂಡ ಆಗುವಂತೆ ಭಗವಂತನು ಅನುಗ್ರಹಿಸಲಿ.
ಬಹಳ ವರ್ಷಗಳಿಂದ ಸಾಧಾರಣ ಆಯುಷ್ಮಾನ್ ಇದು ಘೋಷಣೆಯಾಗಿ ಒಂದು 2-3 ವರ್ಷ ಆಯಿತು. ಹೆಚ್ಚು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಜನರ ಬಾಯಿಂದ ಎಲ್ಲ ಹೋಗ್ತಾ ಇದೆ. ಆದರೂ ಜನರು ಎಚ್ಚೆತ್ತುಕೊಳ್ಳಿಲ್ಲ. ಯಾವಾಗ ಎಚ್ಚೆತ್ತುಕೊಳ್ತಾರೆ ಅಂತ ಹೇಳಿದರೆ, ನಾವು ಅಕಸ್ಮಾತ್ ಆಗಿ ಒಮ್ಮೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆದಾಗ ಲಕ್ಷಗಟ್ಟಲೆ ಬಿಲ್ ಬರುವಾಗ ನಮಗೆ ಮೋದಿ ಅವ್ರದ್ದೊಂದು ಆಯುಷ್ಮಾನ್ ಭಾರತದೊಂದು ಯೋಜನೆ ಇದೆ ಅಂತ ಜನರಿಗೆ ನೆನಪಾಗೋದು ಹೆಚ್ಚಿನ ಸಂದರ್ಭಗಳಲ್ಲಿ. ನಮ್ಮ ಜನಸೇವೆ ಇಲಾಖೆ ವತಿಯಿಂದ ನಾವು ಪ್ರತಿ ವರ್ಷ ಆರೋಗ್ಯದ ಬಗ್ಗೆ ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೇವೆ. ಈ ವರ್ಷ ಈ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ನಾವು ಏಪ್ರಿಲ್ನಲ್ಲಿ ಒಂದು ಯೋಜನೆ ಹಾಕಿದ್ದೆವು. ಆ ಸಂದರ್ಭದಲ್ಲಿ ಒಮ್ಮೆ ಕ್ಯಾನ್ಸಲ್ ಆಯಿತು, ಮತ್ತೊಮ್ಮೆ ಲಾಕ್ಡೌನ್ ಇದ್ದದ್ರಿಂದ ಅದನ್ನು ಮಾಡಲಿಕ್ಕಾಗಲಿಲ್ಲ. ಅದನ್ನು ನಾವು ಈ ದಿವಸ ಮಾಡ್ತಾ ಇದ್ದೇವೆ. ನಮಗೆಲ್ಲರಿಗೂ ಗೊತ್ತಿರಬೇಕು, ನಮ್ಮ ಮನಸ್ಸಲ್ಲಿ ಏನಿರ್ತದೆ ಅಂತ ಹೇಳಿದರೆ, ಒಂದು ದೊಡ್ಡ ಮನೆ ಇದೆ, AC ಇದೆ, AC ಕಾರ್ ಇದೆ, ಬೇಕಾದಷ್ಟು ಜನ ನಾವು ಕರೆದಾಗ ಬರ್ತಾರೆ, ಕಿಸೆಯಲ್ಲಿ ಬೇಕಾದಷ್ಟು ಹಣ ಖರ್ಚು ಮಾಡಲಿಕ್ಕಿದೆ ಅಂತ ಹೇಳುವವರಿಗೆ ನಾನು ಶ್ರೀಮಂತ ಅಂತ ಇದೆ ಹೆಚ್ಚಿನವರಿಗೆ, ಅದು ತಪ್ಪು. ಹೀಗಾಗಿ ಶ್ರೀಮಂತಿಗೆ ಎಲ್ಲಿದೆ ಅಂತ ಹೇಳಿದರೆ ನಮ್ಮ ಆರೋಗ್ಯದಲ್ಲಿ. ನಮ್ಮ ಆರೋಗ್ಯ ಯಾವಾಗ ನಮಗೆ ಕೈಕೊಟ್ಟಿದ್ದ ಅಲ್ಲಿ ನಮ್ಮ ಶ್ರೀಮಂತಿಗೆ ಲೆಕ್ಕಕ್ಕೆ ಬರುವುದೇ ಇಲ್ಲ. ನಾವು ಈಗ ಈ ಸಲ ನೋಡಿದ್ದು ಕೊರೋನಾ ವೈರಸ್ನ ಲಾಕ್ಡೌನ್ನ ಸಂದರ್ಭದಲ್ಲಿ ಯಾರ AC ಕಾರ್ ಕೂಡ ಓಡಾಡಲಿಲ್ಲ, ಯಾರ ಮನೆಯಲ್ಲಿ ಕೂಡ AC ಹಾಕಲಿಲ್ಲ. ಯಾಕೆಂತ ಹೇಳಿದ್ರೆ ಜನರಿಗೆ ಒಂದು ನೀತಿ ಪಾಠವನ್ನು ನಮ್ಮ ಈ ಕೊರೋನಾ ವೈರಸ್ ಕಲಿಸಿದೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮದ ಮನೆ ಮನೆಗೆ ತಲುಪಿಸಬೇಕು ಅಂತ ಎನ್ನುವ ದೃಷ್ಟಿಯಿಂದ ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದಕ್ಕೆ ನಾವು ಸೈಬರ್ನಲ್ಲಿ ಯೂಸ್ ಮಾಡಲಿಕ್ಕೆ ಆಗುತ್ತೆ. ಪ್ರತಿಯೊಬ್ಬರ ಜೊತೆ ರೂಪಾಯಿ ಕೊಡಬೇಕು. ಎಲ್ಲರಿಗೂ ಒಂದೇ ದಿವಸ ಪುರ್ಸೊತ್ತು ಇರೋದಿಲ್ಲ. ಒಬ್ಬರು ತಮ್ಮ ಕೊಟ್ಟು ಬಂದ ಮೇಲೆ ಕೊಡೊಮ್ಮೆ ಎಲ್ಲರನ್ನು ಕರ್ಕೊಂಡು ಹೋಗಬೇಕು. ಆದ್ದರಿಂದ ನಾವು ಇವತ್ತು ಗ್ರಾಮದ ಎಲ್ಲರಿಗೂ ಈ ಸೂಚನೆಯನ್ನು ಕೊಟ್ಟಿದ್ದೇವೆ. ತಾವು ಬರುವಾಗ ಒಂದೊಂದು ನೆನಪಿಟ್ಟುಕೊಳ್ಬೇಕು. ಯಾವಾಗಲೂ ಮಾಸ್ಕ್ ಅನ್ನು ಹಾಕಿಕೊಂಡೇ ಬರಬೇಕು. ಯಾಕೆಂತೇಳಿ ನಾವು ಪ್ರಾರಂಭದಲ್ಲಿ ಈಗ ಎಲ್ಲ ವಿಷಯವನ್ನು ರವೀಂದ್ರ ಶೆಟ್ಟಿ ಅವರು ಹೇಳಿದರು. ನಾವು ಯಾವಾಗ ಎಚ್ಚೆತ್ತುಕೊಳ್ಳುವುದು ಅಂತ ಹೇಳಿದರೆ, ನಮ್ಮ ಮನೆಯ ಬದಿಗೆ ಹತ್ತಿರ ಬಂದಾಗ ನಾವು ಎಚ್ಚೆತ್ತುಕೊಳ್ತೇವೆ. ನೀವು ನೆನಪಿನಲ್ಲಿ ಇಟ್ಕೊಳ್ಳಿ, ಕೊರೋನಾದ ಸಂದರ್ಭದಲ್ಲಿ ಡಾಕ್ಟರ್ಸ್, ಸರ್ಕಾರಿ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ತಮ್ಮ ಜೀವದ ಹಂಗು ತೊರೆದು ಕೆಲಸ ಮಾಡಿದ್ದಾರೆ. ಅವರಿಗೆ ನಿಮ್ಮ ಆಶಾ ಕಾರ್ಯಕರ್ತೆಯರಿಗೆ ನಿಮ್ಗೆ ಗೊತ್ತಿರ್ಬೋದು GGB ಸಂಬಳ ಕೊಡೋದು. ಆದರೂ ಕೂಡ ಜನರ ಆರೋಗ್ಯ ರಕ್ಷಣೆಗೋಸ್ಕರ ಅವರು ರಾತ್ರಿ ಹಗಲೆನ್ನದೇ ದುಡಿದಿದ್ದಾರೆ. ಅದಕ್ಕೆ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ನಾವು ಯಾವಾಗಲೂ ಯಾರು ಸಾಮಾಜಿಕ ಚಿಂತನೆಯಲ್ಲಿ ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡ್ತಾರೆ ಅವರನ್ನು ನಾವು ಯಾವಾಗಲೂ ಗೌರವಿಸಬೇಕು. ಈಗ ರವೀಂದ್ರ ಶೆಟ್ಟಿ ಅವರನ್ನು ಎಲ್ಲರೂ ಹೇಳಿದರು. ಪ್ರಥಮವಾಗಿ ಆರೋಗ್ಯ ಈ ಲಾಕ್ಡೌನ್ ಬಂದಾಗ ಎಲ್ಲ ಬಡವರಿಗೆ ಕಿಟ್ಟನ್ನು ವಿತರಿಸಿದಂತಹ ಕೀರ್ತಿ ರವೀಂದ್ರ ಶೆಟ್ಟಿ ಅವರು. ಇದು ನಮ್ಗೆ ಗೊತ್ತಿರಬೇಕು, ನಮ್ಗೆ ಗೊತ್ತಿದೆ. ಜನಸೇವಾ ಯೋಜನೆಯ ಕಡೆಯಿಂದ ಕೂಡ ನಾವು ಒಂದು 225 ಕಿಟ್ ವಿತರಿಸಿದ್ದೇವೆ. ಪ್ರಾರಂಭಿಕ ಹಂತದಲ್ಲಿ ಒಮ್ಮೆ, ಆಮೇಲೆ ಒಮ್ಮೆ, ಮತ್ತೊಂದು 2 ಸಲ, ಒಟ್ಟು 4 ಸಲ ನಾವು ಈ ಆರೋಗ್ಯದ ಈ ಜಾಗೃತೆಯ ಬಗ್ಗೆ ಜನರಿಗೆ ತಿಳಿಸುತ್ತಾ ಕಿಟ್ಟನ್ನು ವಿತರಿಸಿದ್ದೇವೆ. ಇಲ್ಲಿ ಪ್ರತಿ ವರ್ಷ ನಾವು ಈ ಮಾಡುವ ಕಾರ್ಯಕ್ರಮ ಸಮಾಧಾನ ಇರ್ಬೋದು. ಕೆಲವು ಕುಟುಂಬದಲ್ಲಿ ಆರ್ಥಿಕ ಸಹಾಯ ಬೇಕಾದ ಯಾಚನೆ ಬಂದವರಿಗೆ ಆ ಸಂದರ್ಭದಲ್ಲಿ ನಾವು ಹೆಲ್ಪನ್ನು ಮಾಡಿದ್ದೇವೆ. ಈ ದಿವಸ ಈ ಆರೋಗ್ಯ ಕಾರ್ಡನ್ನು, ಆಯುಷ್ಮಾನ್ ಭಾರತ್ ಕಾರ್ಡನ್ನು ನಾವು ನೋಂದಣಿ ಮಾಡಿ ಬರುವ ವಾರ ಕೊಡುವ ವ್ಯವಸ್ಥೆಯಲ್ಲಿದೆ. ಬಹುಶಃ ಜಗತ್ತಿನ ಯಾವುದೇ ರಾಷ್ಟ್ರಗಳಲ್ಲಿ ಇಂಥ ಒಂದು ವ್ಯವಸ್ಥೆ ಇಲ್ಲ, ಯಾವುದೇ ರಾಷ್ಟ್ರಗಳಲ್ಲಿ ಇಲ್ಲ. ಪ್ರತಿಯೊಂದು ಕುಟುಂಬಕ್ಕೆ 5 ಲಕ್ಷದ ಒಂದು ಇನ್ಶೂರೆನ್ಸ್ ಕವರೇಜ್, ಅದು ಪ್ರಪ್ರಥಮವಾಗಿ ನಮ್ಮ ಪ್ರಧಾನಿ ಮೋದಿ ಅವರು ಭಾರತದಲ್ಲಿ ಘೋಷಣೆ ಮಾಡಿದ್ರು. ನಾವೆಲ್ಲರಿಗೂ ಅವರಿಗೆ ಅಭಿನಂದನೆಯನ್ನು ಮತ್ತೊಮ್ಮೆ ಸಲ್ಲಿಸಬೇಕು ಅಂತ ಹೇಳುತ್ತಾ ಹಲವಾರು ವಿಷಯಗಳು ರವೀಂದ್ರ ಶೆಟ್ಟಿ ಅವರು ಹೇಳಿದರು. ಜನಸೇವೆ ಮಂಡಲದ ಸಾಧನೆ, ಅವರು ಮಾಡಿದ ಕಾರ್ಯಕ್ರಮಗಳೆಲ್ಲ, ಅದನ್ನು ನಾವು ಇನ್ನೊಮ್ಮೆ ರಿಪೀಟ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮ ನಮಗೆ ಮುಖ್ಯವಾಗಿ ಈ ಆಯುಷ್ಮಾನ್ ಕಾರ್ಡನ್ನು ನೋಂದಾಯಿಸಿಕೊಂಡು ಬರುವ ವಾರದಲ್ಲಿ ಅದನ್ನು ವಿತರಿಸುವಂಥ ಕಾರ್ಯಕ್ರಮ. ಆದ್ದರಿಂದ ಹೆಚ್ಚು ಮಾತುಕತೆ ಹೋಗೋದಿಲ್ಲ. ಈ ಕಾರ್ಯಕ್ರಮಕ್ಕೆ ಬಂದ ನಿಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ನಿಮ್ಮ ಈ ಆಯುಷ್ಮಾನ್ ಕಾರ್ಡ್ ನೀವು ಪಡ್ಕೊಂಡವರು ಇವತ್ತು ಯಾರು ಪಡ್ಕೊಳ್ಳಿಲ್ಲ ಅವರಿಗೂ ಸ್ವಲ್ಪ ಈ ಪ್ರೇರಣೆ ಕೊಡಿ, ನೀವು ಮಾಡಿಸ್ಕೊಳ್ಳಿ ಅಂತೇಳಿ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಯಾವತ್ತೂ ಕೂಡ ಲಕ್ಷಗಟ್ಟಲೆ ಬಿಲ್ ಬಂದಾಗ ನಮ್ಮಲ್ಲಿ ಮನೆಯಲ್ಲಿ ಹಣ ಕಟ್ಟಲಿಕ್ಕೆ ಇರುವುದಿಲ್ಲ. ಎಷ್ಟು ಶ್ರೀಮಂತ ಇದ್ರೂ ಕೂಡ ಅವನಿಗೆ ಸಡನ್ ಆಗಿ ಹಣ ಕಟ್ಟಲಿಕ್ಕೆ ಇರುವುದಿಲ್ಲ. ಕಾರ್ಡನ್ನು ನಾವು ತೋರಿಸಿದ ಕೂಡಲೇ ಅದಕ್ಕೆ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಮಾಡ್ತಾರೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಪ್ರತಿ ಮನೆಗೂ ತಲುಪಿಸುವಂಥ ಕಾರ್ಯಕ್ರಮವನ್ನು ನಮ್ಮ ಜನಸೇವಾ ಮಂಡಲದ ಕಾರ್ಯಕರ್ತರು ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರು ಬಹಳ ಉತ್ಸಾಹಿ ತರುಣರು. ಎಲ್ಲ ಕಾರ್ಯಕ್ರಮವನ್ನು ಕೂಡ ಎಲ್ಲರನ್ನು ಕನ್ಸಲ್ಟ್ ಮಾಡಿಕೊಂಡು, ನಿಜವಾಗಿ ನಾವು ಇಲ್ಲಿ ಇಲ್ಲ, ನಮ್ಮ ಹೆಚ್ಚಿನ ಹಿರಿಯರು, ನಾನು, ಸುರೇಶ, ಹರೀಶ ಅಥವಾ ಸ್ಟೀವನ್
ನಾವು ಇಲ್ಲಿ ಇರುವುದಿಲ್ಲ, ನಾವು ದೂರ ಇರೋದು. ಆದರೂ ಕೂಡ ಕಾರ್ಯಕ್ರಮ ಮಾಡುವಾಗ ನಮ್ಮೊಂದಿಗೆ ಕನ್ಸಲ್ಟ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ಹೇಳೋ ಒಂದು ಇಲ್ಲಿ ಅವರ ಹತ್ರ ಇದಿದೆ ಅಂತ ದೂರದೃಷ್ಟಿಯ ಒಂದು ಮಾನಸಿಕತೆ ಇದೆ. ಅದಕ್ಕೆ ನಾವು ಯಾವಾಗಲೂ ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ತಾ, ಇವತ್ತು ನೀವೆಲ್ಲರೂ ಈ ಕಾರ್ಯಕ್ರಮದ ಬೆನಿಫಿಟ್ ಅನ್ನು ತಗೊಳ್ಳಿಕ್ಕೆ ಬಂದಿದ್ದೀರಿ. ನಿಮಗೂ ದೇವರು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತ ಒಂದು ಶಕ್ತಿಯನ್ನು ಕರುಣಿಸಲಿ ಅಂತ ಹೇಳ್ತಾ, ಆಯುಷ್ಮಾನ್ ಕಾರ್ಡ್ನ ಈ ವಿತರಣೆಯನ್ನು ಹಳ್ಳಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಇದೀಗ ಹೆಚ್ಚಿನ ಮಾಹಿತಿಗಳು ಮೊಬೈಲಲ್ಲಿ, ವಾಟ್ಸಪ್ಪಲ್ಲಿ ಸಿಗ್ತಾ ಇದ್ದರೂ ಕೂಡ ಅದನ್ನು ಪ್ರಯೋಜನವನ್ನು, ಅದರ ಸಂಪೂರ್ಣ ಪ್ರಯೋಜನವನ್ನು ಪಡೆಯುವಲ್ಲಿ ನಮ್ಮ ಈ ಪರಿಸರದವರು ತುಂಬ ಹಿಂದುಳಿದಿದ್ದಾರೆ. ಈಗಾಗಲೇ ಸಂಜೀವ್ ಶೆಟ್ಟಿ ಅವರು ಹೇಳಿದಾಗೆ ಸಂದರ್ಭ ಬಂದಾಗ ಮತ್ತು ನಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ಅದನ್ನು ನಾವು ಉಪಯೋಗಿಸ್ತೇವೆ. ಹೆಚ್ಚಿನ ಸಂದರ್ಭದಲ್ಲಿ ಇದೀಗ ವಿದ್ಯಾಭ್ಯಾಸದ ವಿಷಯ ಹೇಳುವುದಾದರೆ, ಇತ್ತೀಚೆಗೆ ಹಲವು ವರ್ಷಗಳಿಂದ ವಿದ್ಯಾಭ್ಯಾಸಕ್ಕಾಗಿ ಸ್ಕಾಲರ್ಶಿಪ್ಗಳು ಎಲ್ಲವೂ ಸರ್ಕಾರವು ನೀಡುತ್ತಾ ಇದೆ. ಆದರೆ ಈಗಲೂ ಕೂಡ ಹೆಚ್ಚಿನ ಜನರು ಒಂದು ವೇಳೆ ಫೀಸ್ ಕಟ್ಟಲಿಕ್ಕೆ ಏನಾದರೂ ಸಂಕಷ್ಟ ಇದ್ದರೆ ಇಂತಹ ಸಂಘ ಸಂಸ್ಥೆ, ನಾವು ಸಂಘ ಸಂಸ್ಥೆಯಿಂದ ಈ ಜನಸೇವಾ ಯುವಕ ಮಂಡಲದಿಂದ ಈ ಕಾರ್ಯವನ್ನು ಹಲವಾರು ವರ್ಷಗಳಿಂದ, ಜನಸೇವಾ ಯುವಕ ಮಂಡಲ ಅಂದರೆ ಇದು ಬರೀ ಒಂದು ಕ್ರೀಡೆಗೆ ಮಾತ್ರ ಸೀಮಿತವಾಗಿರದೆ ಹೆಚ್ಚಿನ ಜನಸೇವೆಗೆ ಇದು ಕಳೆದ 35 ವರ್ಷಗಳಿಂದಲೂ ಇದು ಸೀಮಿತವಾಗಿದೆ. ಹಾಗಿರುವಾಗ ನಾವು ಈಗ ಕೆಲಸವನ್ನು ಮಾಡಿದ್ದನ್ನು ಹೇಳುವುದಲ್ಲ, ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಕೂಡ ಉಪಯೋಗಿಸುವಲ್ಲಿ ನಮ್ಮ ಹಳ್ಳಿಯ ಜನರು ತುಂಬ ಹಿಂದೆ ಬಿದ್ದಿದ್ದಾರೆ ಎಂಬುದು ಇನ್ನೂ ಕೂಡ ಖೇದಕರ ಸಂಗತಿ. ವಿಷಯಗಳು ಈಗ ಅಮೆರಿಕದಿಂದಲೂ ಕೂಡ ನಮ್ಮ ಹಳ್ಳಿಗೂ ತಲುಪುತ್ತದೆ. ಆದರೆ ಸರ್ಕಾರ ಮಾಡಿದಂಥ, ಸರ್ಕಾರ ಕೊಡುವಂತಹ ಕೆಲವು ಸೌಲಭ್ಯಗಳನ್ನು ನಾವು ಉಪಯೋಗಿಸುವಲ್ಲಿ ತುಂಬ ಹಿಂದೆ ಬಿದ್ದಿದ್ದೇವೆ. ಆಗಿರುವಾಗ ಈಗ ಸ್ಕಾಲರ್ಶಿಪ್ನ ಒಂದು ವ್ಯವಸ್ಥೆಯನ್ನು ನಾವು ನೋಡಿದರೆ ಹೆಚ್ಚಿನ ಹೈಯರ್ ಎಜುಕೇಷನ್ಗೂ ಕೂಡ ನಮ್ಮ ಕೈಯಿಂದ ಹಣವನ್ನು ಖರ್ಚು ಮಾಡಬೇಕಾದ ಸಂದರ್ಭಗಳು ಭಾರಿ ಕಡಿಮೆ. ಅದರಲ್ಲಿ ಕೂಡ ಹೆಚ್ಚಿನ ಮಾರ್ಕನ್ನು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬೇಕಾದಷ್ಟು ಸವಲತ್ತುಗಳು ಸಿಗ್ತದೆ. ಅದೇ ರೀತಿ ಈಗ ಆರೋಗ್ಯದ ಸಂಬಂಧದಲ್ಲಿ ಆಯುಷ್ಮಾನ್ ಕಾರ್ಡ್ ವಿಷಯ ಕೊರೋನಾ ಬರುವುದಕ್ಕೆ ತುಂಬ ಮುಂಚಿತವಾಗಿ ಸರ್ಕಾರವು ಈ ಸೌಲಭ್ಯವನ್ನು ನೀಡಿದೆ. ಅದನ್ನು ನಾವು ಉಪಯೋಗಿಸುವಲ್ಲಿ ತುಂಬ ಹಿಂದಿದ್ದೇವೆ. ಆಸ್ಪತ್ರೆಗೆ ಏನಾದರೂ ಹೆಚ್ಚು ಕಡಿಮೆ ಆಸ್ಪತ್ರೆಗೆ ಹೋಗ್ತಾರೆ, ಹೋದ ಮೇಲೆ ಅಲ್ಲಿ ನಮಗೆ BPL ಕಾರ್ಡ್ ಇದೆಯಾ, APL ಕಾರ್ಡ್ ಇದೆ, ಮತ್ತೆ ಅದನ್ನು ಹುಡುಕುವಂತಹ ಪರಿಸ್ಥಿತಿ ಆಗ್ತದೆ. ನಾವು ಮೊದಲು ನೋಡುವುದು ಆಸ್ಪತ್ರೆಯಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಸೌಲಭ್ಯಗಳು ಇರುವಾಗಲೂ ಕೂಡ ಅದನ್ನು ನಾವು ಉಪಯೋಗಿಸಿದ್ದೇವೆ. ಖಾಸಗಿ ಆಸ್ಪತ್ರೆಗಳನ್ನು ನಾವು ಹೊಂದಿಕೊಂಡು ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೇವೆ, ನಮ್ಮ ಹಣವನ್ನು ವ್ಯರ್ಥ ಮಾಡ್ತಾ ಇದ್ದೇವೆ. ಅದೇ ರೀತಿ ಹೆಚ್ಚಿನ ಸಂದರ್ಭಗಳಲ್ಲಿ ಅದನ್ನು ಉಪಯೋಗಿಸುವಂತಹ ಒಂದು ವ್ಯವಸ್ಥೆ ತುಂಬ ಹಿಂದುಳಿದಿದೆ. ಈ ನಿಟ್ಟಿನಲ್ಲಿ ಜನಸೇವಾ ಯುವಕ ಮಂಡಲ ಇದೊಂದು ಈ ಕಾರ್ಡನ್ನು ವಿತರಿಸುವ ಒಂದು ಕಾರ್ಯಕ್ರಮ ಬರೀ ಒಂದು ಇದನ್ನು ವಿತರಿಸುವುದು ಮಾತ್ರವಲ್ಲ, ಇಂತಹ ಯಾವುದೇ ಸೌಲಭ್ಯ, ಸರ್ಕಾರದ ಯಾವುದೇ ಸೌಲಭ್ಯವನ್ನು ಮನೆಗೆ ಮುಟ್ಟಿಸುವಂತಹ ಕೆಲಸವನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಇದೆ. ಈಗ ಕೂಡ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಯುವಕ ಮಂಡಲದ ಈಗಿನ ಅಧ್ಯಕ್ಷರು ಮತ್ತು ಸದಸ್ಯರು ತುಂಬ ಮುತುವರ್ಜಿ ವಹಿಸಿದ್ದಾರೆ. ಅವರಿಗೆ ದೇವರು ಆರೋಗ್ಯವನ್ನು ದಯಪಾಲಿಸಲಿ. ಅದೇ ರೀತಿ ನೀವೆಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಹಾರೈಸಿದ ಮಾಧ್ಯಮದ ಅದೇ ರೀತಿ ನಮ್ಮ ಯುವಕ ಮಂಡಲದ ಗೌರವಾಧ್ಯಕ್ಷರಾದ ಸಂಜೀವ್ ಶೆಟ್ಟಿ ಅವರಿಗೂ ಧನ್ಯವಾದಗಳು. ಗೌರವ ಸಲಹೆಗಾರರಾದ ಶ್ರೀ ನಿಸರ್ಗ ಸಂದರ್ಭರಿಗೆ, ಅದೇ ರೀತಿ ಅವರಿಗೆ, ಅದೇ ರೀತಿ ಯುವಕ ಮಂಡಲದ ಅಧ್ಯಕ್ಷರಾದ ಸಂಜೀವ್ ಶೆಟ್ಟಿ ಅವರಿಗೆ ಹಾಗೂ ನಮ್ಮ ಯುವಕ ಮಂಡಲದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನೆರೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ, ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಆಯುಷ್ಮಾನ್ ಕಾರ್ಡ್ ನೋಂದಣಿ ಮಾಡಲಿರುವ ಮಿತ್ರರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಉದ್ಘಾಟನಾ ಕಾರ್ಯಕ್ರಮವು ಇಲ್ಲಿಗೆ ಸಮರ್ಪಿಸುತ್ತೇನೆ.